ಸರ್, ಯಾರ ಮೇಲೂ ಏನು ಮಾಡಬೇಡಿ ಸರ್, ಎಲ್ಲ ನನ್ನ ಹುಡುಗರೇ ಇದ್ದಾರೆ, ಬಿಟ್ಬಿಡಿ, ನಾನು ತಂದೆಗಳ ಮುಖಾಂತರ ಕರ್ಕೊಂಡು ಹೋಗ್ತೇನೆ. ಪಾವಗಡ ತಾಲೂಕಿನ YN ಹೊಸಕೋಟೆ ಘಟಕದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಮೊದಲನೇ ವರ್ಷದ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಯಿತು. ಗಣೇಶೋತ್ಸವ ಮೆರವಣಿಗೆಯಲ್ಲಿ ಲೌಡ್ ಸ್ಪೀಕರ್ ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಮೆರವಣಿಗೆಯನ್ನು ಪೊಲೀಸರು ತಡೆದು ನಿಲ್ಲಿಸಿದ್ದು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಹಾಗೂ ರಾಜ್ಯ ಸರ್ಕಾರದ ಆದೇಶದಂತೆ ಲಘು ಶಬ್ದ ಬಳಕೆ ನಿಷೇಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಡಿಗೆ ವೇಳೆ ಲೌಡ್ ಸ್ಪೀಕರ್ಗೆ ಅನುಮತಿ ನೀಡಿದ್ದೀರಿ, ಆದರೆ ನಮ್ಮನ್ನೇಕೆ ತಡೆಯುತ್ತಿದ್ದೀರಿ ಎಂದು ಮುಖಂಡರು ಕಾರ್ಯಕರ್ತರು ಪ್ರಶ್ನಿಸಿದ್ದು, ಇದರಿಂದಾಗಿ ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಘಟನೆಯನ್ನು ಖಂಡಿಸಿ ಸ್ಥಳದಲ್ಲೇ ಪ್ರತಿಭಟನೆಗೆ ಮುಂದಾದಾಗ ಸಂಘಟಕರ ಜೊತೆ ಮಾತನಾಡಿದ ಪೊಲೀಸರು ಲೌಡ್ ಸ್ಪೀಕರ್ ನಿಯಮಗಳ ಬಗ್ಗೆ ಮನವರಿಕೆ ಮಾಡಿಸಿದ್ದು, ಬಳಿಕ ಡೋಲು ನೃತ್ಯಗಳ ಮೂಲಕ ಮೆರವಣಿಗೆ ಮುಂದುವರಿಸಲಾಯಿತು. ವರದಿ ನಂದೀಶ್ ನಾಯ್ಕ್ ಪಿ. ಇವತ್ತು ಅವ್ರು ಪರ್ಮಿಷನ್ ಕೊಟ್ಟಿಲ್ಲ, ಬೇಡ, ಅವ್ರು ಕೊಟ್ಟಿರೋ ಕಡೆ ಪರ್ಮಿಷನ್ ಈಗಾಗಲೇ ಕೊಟ್ಟಿದ್ದಾರೆ, ಅವ್ರು ಆಡಿಸ್ಕೊಳ್ಳಿ, ಸಮಸ್ಯೆಗಳಿರೋದಿಲ್ಲ, ನಾನು ಅವ್ರಿಗೆ ಮನವಿ ಮಾಡ್ತೇನೆ. ಸರ್, ಯಾರ ಮೇಲೂ ಏನು ಮಾಡಬೇಡಿ ಸರ್, ಎಲ್ಲ ನನ್ನ ಹುಡುಗರೇ ಇದ್ದಾರೆ, ಬಿಟ್ಬಿಡಿ, ನಾನು ತಂದೆಗಳ ಮುಖಾಂತರ ಕರ್ಕೊಂಡು ಹೋಗ್ತೇನೆ. ಈಗೆಲ್ಲ ಹಂಗಿದ್ದು ನೀವು ಕೂಡ ಕಾನೂನು ಪ್ರಕಾರ शिवाजी महाराज के छत्रपति शिवाजी महाराज के ಸರ್, ಯಾರ ಮೇಲೂ ಏನು ಮಾಡಬೇಡಿ ಸರ್, ಎಲ್ಲ ನನ್ನ ಹುಡುಗರೇ ಇದ್ದಾರೆ, ಬಿಟ್ಬಿಡಿ, ನಾನು ತಂದೆಗಳ ಮುಖಾಂತರ ಕರ್ಕೊಂಡು ಹೋಗ್ತೇನೆ.